ಅಪ್ಪ ಏನ್ ಮಾಡತ್ತಿರ್ಬೋದು, ನನ್ನ ಅವ್ವ ಏನ್ ಮಾಡತ್ತಾಳ ಅನ್ನೋದನ್ನ ಒಂದ್ಸತಿ ಸ್ಮರಿಸ್ಕೊಳ್ರಿ. 1 ಗಂಟೆ ಟೈಮು, ಬೆಳಿಗ್ಗೆ 5 ಗಂಟೆ 6 ಗಂಟೆ ತಂಡಿಯೊಳಗ ನಮ್ಮಪ್ಪ ಹರಕ್ ಬಣೆ ಹಾಕೊಂಡ ಹೊಲದಾಗ ಕೆಲಸ ಮಾಡಿ ಮನೆಗೆ ಬಂದ ಕೈಕಾಲ ತೊಳ್ಕೊಂಡ ಏನಾರ ಉಣ್ಬೇಕು ಅಂತ ಹೇಳಿ ಕಾಯ್ಕೋತ ಕಟ್ಟಿ ಮೇಲೆ ಕೂತಾನ. ಅವಳ ಜೊತೆನೆ ಎದ್ದ ನನ್ನವ್ವ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಏನೂ ಕಬರಿಲ್ದ ಕೆಲಸ ಮಾಡ್ಕೊಂತ ದುಡ್ಕೊಂತನ ಅದಾಳ, ದುಡ್ಯಾತಾಳ. 20-25 ವರ್ಷಗಳು ತುಂಬಿದಾವ್ ನಮಗ. ಒಂದು ದಿನಾನು ನಮಗೇನು ಕೊರತೆ ಮಾಡಲಿರ್ತಕ್ಕಂತಹ ನನ್ನ ತಂದೆ ತಾಯಿಗೆ ಜೀವನದಾಗ ನಾವು ಒಂದು ದಿವಸ ಕುತ್ಕೊಂಡವ್ರಿಗೆ ನಕ್ಕೊಂತ ಮಾತಾಡ್ಲಿಲ್ಲ. ನನಗಿಷ್ಟು ದೂರ ಓದಾಕಂತ ತಂದು ಬಿಟ್ಟು ನನ್ನ ಅವ್ವ ನನ್ನ ಅಪ್ಪ ರೊಕ್ಕ ಎಲ್ಲಿಂದ ಕಿತ್ತು ಹಾಕ್ಯಾರ ನನಗೆ ಗೊತ್ತಿಲ್ಲ. ಮನೆಗೆ ಹೋದ ನಂತರ ಅವರಿಗೆ ನಾ ಟೈಮ್ ಕೊಡೋದಿಲ್ಲ.